ಮೂಡುಬಿದಿರೆ ಆಳ್ವಾ ಶಿಕ್ಷಣ ಸಂಸ್ಥೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮ ಸಂಭ್ರಮ ಮತ್ತು ಸಡಗರದಿಂದ ನಡೆಯಿತು. ಆಳ್ವಾ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವಾ ಅವರು ಧ್ವಜಾರೋಹಣ ನೆರವೇರಿಸಿ ಸಂದೇಶವನ್ನು ನೀಡಿದರು. 2022-23ನೇ ಸಾಲಿನ ವಿವಿಧ ಪರೀಕ್ಷೆಗಳಲ್ಲಿ ಅತ್ಯಧಿಕ ಅಂಕ ಹಾಗೂ ಚಿನ್ನದ ಪದಕ ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ನಗದು ಬಹುಮಾನ ನೀಡಲಾಯಿತು. ಇತ್ತೀಚೆಗೆ ಚೀನಾದಲ್ಲಿ ನಡೆದ ಜಾಗತಿಕ ವಿಶ್ವವಿದ್ಯಾನಿಲಯ ಮಟ್ಟದ ಅಥ್ಲೆಟಿಕ್ಸ್ ಕ್ರೀಡಾಕೂಟದಲ್ಲಿ ಕಂಚಿನ ಪದಕ ಗೆದ್ದ ವಿದ್ಯಾರ್ಥಿನಿ ಭಗವತಿ ಭವಾನಿ ಯಾದವ್ ಮತ್ತು ಅವರ ಕೋಚ್ ಅಜಿತ್ ಕುಮಾರ್ ಅವರನ್ನ ನಗದು ಬಹುಮಾನ ಮತ್ತು ಸ್ಮರಣಿಕೆ ನೀಡಿ ಗೌರವಿಸಲಾಯಿತು. ಸಂಸ್ಥೆಯ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು, ವಿವಿಧ ವಿಭಾಗಗಳ ಶಿಕ್ಷಕರು ಮತ್ತು ಶಿಕ್ಷಕೇತರ ಸಿಬ್ಬಂದಿ ಉಪಸ್ಥಿತರಿದ್ದರು. ಎನ್ಸಿಸಿ ಕೆಡೆಟ್ಗಳಿಂದ ಪಥ ಸಂಚಲನ ನಡೆಯಿತು. ವಿದ್ಯಾರ್ಥಿಗಳು ಭಾವೈಕ್ಯ ಗಾನ ಮತ್ತು ಇತರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರಸ್ತುತಪಡಿಸಿದರು. जय हे भारत भाग्य विधाता, पंजाब सिंधु गुजरात मराठा द्राविड उत्कल गंगा, विंध्य हिमाचल यमुना गंगा उच्चल जलधि तरंगा, तव शुभ नामे जागे, तव शुभाशिष मागे. ನಮ್ಮದು ವೈವಿಧ್ಯಮಯ ಜನಜೀವನ ಮತ್ತು ಅತಿ ಹೆಚ್ಚು ಧಾರ್ಮಿಕ ಪರಂಪರೆಯನ್ನು ಹೊಂದಿರುವಂತಹ ದೇಶ. ಜಗತ್ತಿನಲ್ಲಿರುವಂತಹ ಒಟ್ಟು 6,912 ಭಾಷೆಗಳ ಪೈಕಿ 467 ಭಾಷೆಗಳು ಭಾರತದಲ್ಲಿದೆ. ಜಗತ್ತಿನ 5ನೇ ಅತಿದೊಡ್ಡ ಆರ್ಥಿಕತೆಯ ಭಾರತ ಹೊರಹೊಮ್ಮಿದೆ. ಶ್ರಮಿಕರ, ಕಾರ್ಮಿಕರ ಸಂಖ್ಯೆಯಲ್ಲಿ ಭಾರತ ಜಗತ್ತಿನ 2ನೇ ಸ್ಥಾನದಲ್ಲಿದೆ. ಭಾರತದ ಸೈನ್ಯವು 12 ಲಕ್ಷ ಸೈನಿಕರನ್ನು ಒಳಗೊಂಡು ಜಗತ್ತಿನ 3ನೇ ಅತಿದೊಡ್ಡ ಸೈನ್ಯವೆಂದು ಹೆಸರು ಪಡೆದಿದೆ. ಭಾರತದ ದೂರಸಂಪರ್ಕ ಜಾಲವು ಜಗತ್ತಿನ 2ನೇ ಅತಿದೊಡ್ಡ ದೂರಸಂಪರ್ಕ ಜಾಲವಾಗಿದೆ. ಜಗತ್ತಿನ ಅತಿದೊಡ್ಡ ಅಂಚೆ ಜಾಲವನ್ನು ಹೊಂದಿರುವ ದೇಶ ನಮ್ಮ ಭಾರತ. ಜಗತ್ತಿನಲ್ಲಿ 3ನೇ ಅತಿದೊಡ್ಡ ರೈಲ್ವೆ ಜಾಲವನ್ನು ಹೊಂದಿರುವ ದೇಶ ನಮ್ಮ ಭಾರತ. ಅತಿ ಹೆಚ್ಚು ಕಲ್ಲಿದ್ದಲು ಉತ್ಪಾದಿಸುವ ರಾಷ್ಟ್ರಗಳಲ್ಲಿ 2ನೇ ಸ್ಥಾನದಲ್ಲಿ ನಮ್ಮ ಭಾರತವಿದೆ. ವಿದ್ಯುತ್ ಶಕ್ತಿ ಉತ್ಪಾದನೆಯಲ್ಲಿ ಭಾರತವು ಜಗತ್ತಿನಲ್ಲಿ 3ನೇ ಸ್ಥಾನದಲ್ಲಿದೆ. ವಾಹನ ಉದ್ಯಮದಲ್ಲಿ ಭಾರತ ಜಗತ್ತಿನ 3ನೇ ಸ್ಥಾನದಲ್ಲಿದೆ. ಮುಂದಿನ 25 ವರ್ಷಗಳಲ್ಲಿ ಜಗತ್ತಿನ ಮುಂಚೂಣಿ ರಾಷ್ಟ್ರದಲ್ಲಿ ಒಂದಾಗುವ ಅವಕಾಶ ಭಾರತಕ್ಕಿದೆ. ಇಂಥ ಅನೇಕ ಸಾಧನೆ, ಹಿರಿಮೆ, ಹೆಚ್ಚುಗಾರಿಕೆ ನಮ್ಮ ಮಾತೃಭೂಮಿಗೆ ಇರುವುದಾದರೂ ಇನ್ನೂ ನಾವು ತಿದ್ದಿಕೊಳ್ಳಬೇಕಾದಂಥ, ಪರಿಷ್ಕರಿಸಿಕೊಳ್ಳಬೇಕಾದಂಥ, ಆವಿಷ್ಕರಿಸಿಕೊಳ್ಳಬೇಕಾದಂಥ ಸವಾಲುಗಳು ಮತ್ತು ಸಾಧ್ಯತೆಗಳು ನಮ್ಮ ಮುಂದಿದೆ.